ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗ ಸುರತ್ಕಲ್ನ ಸುಗುಣ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸುಗುಣ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ದಯವಿಟ್ಟು ಮಾತಾಡಿ. ಎಸ್, ಓಕೆ, ನಾನು ಮತ್ತೊಮ್ಮೆ ಬಹುಶಃ ಪ್ರಯತ್ನ ಮಾಡ್ಬೋದು. ದಯವಿಟ್ಟು ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ವೀಕ್ಷಕರೇ, ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ ಅನ್ನುವಂಥದ್ದು. ಓಕೆ, ಈಗಾಗಲೇ ನಾನು ಹೇಳ್ತೇನೆ, ಬಹಳ ಚಟುವಟಿಕೆಗಳನ್ನು ನಡೆಸುವಂಥ ಬಿಲ್ಲವ ಒಂದಷ್ಟು ಸಂಘಟನೆಗಳು, ವೇದಿಕೆ ಅಂತ ಅನ್ನುವಂಥದ್ದು ಇದೆ. ಅಂದರೆ ಇಲ್ಲಿ ಎಲ್ಲೋ ಅದು ನಡೀತಾ ಇದ್ದಾವೆ, ಅದು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾವೆ. ಹಾಗಿದ್ದಲ್ಲಿ ನಮಗೆ ಮತ್ತೆ ಇಲ್ಲಿ ಪ್ರಶ್ನೆಗಳು ಹುಟ್ಕೊಳ್ಳುವಂಥದ್ದು, ಯಾಕೆ ಇನ್ನೊಂದು ಬಿಲ್ಲವರ ಯೂನಿಯನ್ ಅಂತ ಅನ್ನುವಂಥದ್ದನ್ನು ಮತ್ತೆ ಅದರ ಅಸ್ತಿತ್ವವನ್ನು ನೀವು ಕೇಳ್ತಾ ಇದ್ದಾರೆ. ಅವರವರಷ್ಟಕ್ಕೆ ಏನೋ ಮಾಡ್ತಾ ಇದ್ದಾರೆ, ಅದನ್ನು ಮಾಡಿಕೊಳ್ತಾ ಇರಲಿ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸಿಕೊಳ್ತದೆ. ಅಂದರೆ ಅವರವರಿಗೆ ಅವರವರ ಸೀಮಿತದಲ್ಲಿ, ಅಂದರೆ ಸಣ್ಣ ಮಟ್ಟಿನಲ್ಲಿ ವಿನಃ ದೊಡ್ಡ ಮಟ್ಟಿನಲ್ಲಿ, ದೊಡ್ಡದಂದರೆ ಈಗ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಸಮುದಾಯಕ್ಕೆ ಸಂಬಂಧಪಟ್ಟ ಏನಾದರೂ ದೊಡ್ಡ ರೀತಿಯ ಒಂದು ಅನಾಹುತ ಸಂಬಂಧಿಸಿದರೆ ಖಂಡಿತವಾಗ್ಲೂ ಈ ಸಣ್ಣ ಸಣ್ಣ ಸಂಘಟನೆಯವರಿಗೆ ಸಾಧ್ಯ ಇಲ್ಲ, ಅದನ್ನು ನಿಭಾಯಿಸುವಂಥ ಶಕ್ತಿ ಅವರಿಗಿಲ್ಲ. ಹಾಗೆ ಅದು ಮಾಡಬೇಕಾಗಿರೋದು ನಮ್ಮ ಮಾತೃ ಸಂಸ್ಥೆ. ಅಂದರೆ ಈ ರೀತಿಯಾದ ಹಲವಾರು ನಮ್ಮ ಎದುರಿಗೆ ತುಂಬ ಸಮಸ್ಯೆಗಳು, ಈ ರೀತಿಯಾದ ಒಂದು ಸನ್ನಿವೇಶ ಎದುರಾಗಿರುವಾಗ ನಾವು ಬೇರೆ ಸಮುದಾಯ, ಕೆಳಗಿನ ಸಮುದಾಯ ನೋಡಿದರೆ ಉಂಟಲ್ಲ, ನಮ್ಮ ಅಂದರೆ ಜನಸಂಖ್ಯೆಯಲ್ಲಿ ಸ್ವಲ್ಪ ಕೆಳಗಿನ ಸಮುದಾಯದವರು ಯಾವ ರೀತಿ ಸ್ಪಂದಿಸ್ತಾರಂದರೆ, ಒಂದು ಅಪಘಾತ ಆಗೋ ಸನ್ನಿವೇಶದಲ್ಲಿ ನಾನೇ ತುಂಬ ಮಂದಿ ಕರ್ಕೊಂಡು ಹೋಗಿದ್ದೆ ರೋಗಿಗಳನ್ನು, ಇವರನ್ನು ಅಪಘಾತದಲ್ಲಿ ಗಾಯಾಳುಗಳನ್ನು. ಅಲ್ಲಿ ಹಾಸ್ಪಿಟ್ಲಿಗೆ ಹೋಗುವಾಗಲೇ ಇವರಿಗೂ ಪರಿಚಯ ಇಲ್ಲ, ಯಾರಿಗೂ ಪರಿಚಯ ಇಲ್ಲ ಯಾರು ಅಂತೇಳಿ, ಖಾಲಿ ಹೆಸರು ಮಾತ್ರ ಗೊತ್ತು. ಅವರೇ ಎಲ್ಲ ಟ್ರೀಟ್ಮೆಂಟ್ ಮಾಡಿಕೊಂಡು ಹಣ ಕಟ್ಟಿ, ಅದು ಇನ್ಶೂರೆನ್ಸು ಮತ್ತೆ ಕೊಡೋದು, ಅದು ಮತ್ತೆ ವಿಚಾರ. ಆದರೆ ಆ ಸಮಯಕ್ಕೆ ಸ್ಪಂದಿಸುವ ಸಂಘಟನೆ ಅವರಲ್ಲಿ ಇದೆ ಅನ್ನುವ ನನಗೂ ಅರಿವಾಗಿದೆ. ಎಂಥ ಸಂಘಟನೆ ಯಾಕೆ ನಮ್ಮಿಂದ ಇಲ್ಲ? ಒಂದು ಕರೆ ಇದೆ, ವರ್ಚಸ್ವಿ ಅವರು ಮಂಗಳೂರಿನಿಂದ. ನಮಸ್ಕಾರ, ಮಾತಾಡಿ, ತಮ್ಮ ಅಭಿಪ್ರಾಯ ತಿಳಿಸಿ. ಹಲೋ ವರ್ಚಸ್ವಿ, ತಿಳಿಸಿ ತಮ್ಮ ಅಭಿಪ್ರಾಯ ತಿಳಿಸಿ. ಸರ್ ನಮಸ್ತೆ. ನಮಸ್ತೆ. ನಾನೊಬ್ಬ ಮೂಡುಬಿದ್ರೆಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿ. ಏಕೀಕರಣ ಸಮಿತಿಯವರ ಈ ಒಂದು ಕೆಲವು ವಿಚಾರಗಳು, ಅವರ ಅಭಿವೃದ್ಧಿ ಜನಪರ ಏಳಿಗೆ ಬಗ್ಗೆ ತುಂಬ ಕೇಳಿದೆ. ಇವತ್ತು ನಿಮ್ಮ ನ್ಯೂಸ್ ನೋಡ್ತಾ ಇದ್ದೆ ಸರ್. ಅವರ ಇಂಟೆನ್ಷನ್ ತುಂಬಾ ಒಂದು ಪವರ್ಫುಲ್ ಆಗಿದೆ ಮತ್ತು ಅವರು ಸಮಾಜಮುಖಿಯಾಗಿ ಚಿಂತಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಆ ಮುಂದಾಳುಗಳನ್ನು ನೋಡುವಾಗಲೇ ಅನಿಸ್ತಾ ಇದೆ, ಅವರ ಧೋರಣೆಗಳು ಸ್ಪಷ್ಟ ಆಗ್ತಾ ಇದೆ. ಇಲ್ಲಿ ಇವತ್ತು ಬಿಲ್ಲವ ಸಮಾಜ, ಈ ಬುದ್ಧಿವಂತರ ಜಿಲ್ಲೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಧಾನ ಸಮುದಾಯ ಬಿಲ್ಲವ ಸಮಾಜದಲ್ಲಿ ಈಗ ಒಂದು ಏನಂದ್ರೆ ಅಭಿವೃದ್ಧಿ ಪರ ಚಿಂತನೆಗಳು ಮೂಡ್ತಾ ಇವೆ. ಆದ್ರೆ ಈ ಬಿಲ್ಲವ ಸಮುದಾಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬಡ ಜನರು ಮತ್ತು ದೊಡ್ಡವರ ನಡುವೆ ತುಂಬಾ ಅಂತರ ಇದೆ, ತುಂಬಾ ಅಂತರ ಕಂಡು ಬರ್ತಾ ಇದೆ. ಈ ಅಂತರಕ್ಕೆ ಈ ಮುಂದಾಳುಗಳು ಏಕೀಕರಣ ಸಮಿತಿ ಅನ್ನುವಂತ ಒಂದು ಸಮಿತಿ ರಚನೆ ಮಾಡಿ ದೊಡ್ಡವರು ಮತ್ತು ಈ ಪಾಪದ ಜನರ ನಡುವೆ ಒಂದು ಕೊಂಡಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಸಮಾಜ ಮುಖ್ಯವಾದಂತ ಒಂದು ಚಿಂತನೆ. ಯಾಕಂತ ಹೇಳಿದ್ರೆ ಇವತ್ತು ಮಾತೃ ಸಂಘ ಇದೆಯಾ ಇಲ್ವಾ ಅನ್ನೋ ಒಂದು ಪರಿಜ್ಞಾನ ನಮ್ಮ ಜನರಿಗಿಲ್ಲ ಇವತ್ತು. ಆ ನಿಟ್ಟಿನಲ್ಲಿ ಮಾತೃ ಸಂಘ ವರ್ತಿಸ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಮಾತೃ ಸಂಘದಿಂದ ಸಿಗಬೇಕಾಗಿರತಕ್ಕಂತ, ಮಾತೃ ಸಂಘ ಮಾಡಬೇಕಾಗಿರತಕ್ಕಂಥ ಕೆಲಸಗಳನ್ನ ಅವರು ಮಾಡದೇ ಇರುವುದರಿಂದ, ಅವರ ಕರ್ತವ್ಯವನ್ನು ಕರ್ತವ್ಯ ಲೋಪವನ್ನು ಮಾಡ್ತಾ ಇರೋದ್ರಿಂದ, ಆ ಕರ್ತವ್ಯ ಪ್ರಜ್ಞೆಯನ್ನ ಬೆಳೆಸಿಕೊಂಡು ಒಂದು ಸಮಾಜದ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡು ಏಕೀಕರಣ ಸಮಿತಿ ಅನ್ನೋ ಒಂದು ಹಣೆಪಟ್ಟಿಯಲ್ಲಿ ಮುಂದುವರಿತಾ ಇದ್ದಾರೆ ಏಕೀಕರಣ ಸಮಿತಿಯವರು. ಅದಕ್ಕಾಗಿ ಆ ಏಕೀಕರಣ ಅನ್ನುವಂತ ಒಂದು ಪದವನ್ನು ಕೂಡ ಇಟ್ಟಿದ್ದಾರೆ. ಸೊ ಇವರು ಈಗ ಅಲ್ಲಿ ತುಂಬಾ ಜನ ಕಾಲ್ ಮಾಡಿ ಹೇಳಿದ್ರು, ಇದು ಯಾಕೆ ಪರ್ಯಾಯ ಆಗ್ತಾ ಇದೆ, ಪರ್ಯಾಯ ವ್ಯವಸ್ಥೆ ಅಲ್ವಾ ಇದು, ಮುಂದಾಳತ್ವವನ್ನು ವಹಿಸ್ಕೊಳ್ಳಿಕ್ಕೆ ಬೇಕಾಗಿ ನಡೆಸಿರುವಂತ ಒಂದು ಹುನ್ನಾರ ಅಂತ ಒಂದು ತುಂಬಾ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ವರ್ಚಸ್ವಿ ಅವರೇ, ಹಾಗೆ ಏಕೀಕರಣ ಸಮಿತಿ ಅನ್ನೋದೇ ಇರ್ಲಿ ಅಲ್ವೇ, ಯಾಕೆ ಮತ್ತೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಂತ ಬೇಕು ಅಂತ? ಆದ್ರೆ ಅಲ್ಲಿ ಬರುವಂತಹ ಇವತ್ತು ಗವರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗುವಂತ ಬಡವರಿಗಾಗಿ ಕೊಡಮಾಡುವಂತ ಸವಲತ್ತುಗಳು ಏನಿದೆ, ಇವನ್ನು ಸಮರ್ಪಕವಾದ ರೀತಿಯಲ್ಲಿ ಅಧ್ಯಕ್ಷರು ಬಳಸ್ಕೊಳ್ತಾ ಇಲ್ಲ. ಸಮಾಜದ ಏಳಿಗೆ ಅನ್ನುವಂತ ಒಂದು ಅಪಸ್ವರಗಳು ಎಲ್ಲೆಡೆಯಿಂದ ಕೇಳಿ ಬರ್ತಾ ಇದೆ. ಇವತ್ತು 22 ವರ್ಷಗಳಿಂದ ನಡೆಸಿಕೊಂಡು ಬಂದಿರತಕ್ಕಂಥ ಸರ್ವಾಧಿಕಾರ ಏನಿದೆ ಅವರದು, ಇವತ್ತು ಸಮಾಜದಲ್ಲಿ ಅವರ ಒಂದು ಅಧಿಕಾರದ ಮೇಲೆ ಕಣ್ಣಲ್ಲ ಸಮಾಜಕ್ಕೆ. ಅವರು ನಿಜವಾಗಿ ಒಂದು ಪೋಷಕ ಸ್ಥಾನವನ್ನು ನಿಭಾಯಿಸಿಕೊಳ್ತಾ ಇದ್ರೆ ಆ ಸಮಾಜದ್ದು, ಇವತ್ತಿನವರೆಗೂ ಈ ಅಪಸ್ವರ ಅವರ ಅಧಿಕಾರದ ಮೇಲೆ ಬರ್ತಾ ಇರಲಿಲ್ಲ ಜನರಿಗೆ. ಇವತ್ತು ಈ ನಿಟ್ಟಿನಲ್ಲಿ ಏಕೀಕರಣ ಸಮಿತಿ ಕಾರ್ಯೋನ್ಮುಖವಾಗಿದೆ. ಇವತ್ತು ಅದೆಷ್ಟು ಮಾತೃ ಸಂಘ ಮಾಡಬೇಕಾಗಿರತಕ್ಕಂಥ ಕೆಲಸಗಳನ್ನು ತಾವು ಮಾಡಿಕೊಂಡು ಸಮಾಜದ ಒಂದು ಏನು ಅವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸ್ಪಂದಿಸ್ತಾ ಇದ್ದಾರೆ. ಇವತ್ತು ಈ ಒಂದು ಏಕೀಕರಣ ಸಮಿತಿಯಿಂದ ಒಂದು ಏನು ನಮ್ಮ ಎಜುಕೇಶನ್ಗೆ ಬೇಕಾಗಿ ನಾನೊಂದು ಉಪಯೋಗವನ್ನು ಪಡ್ಕೊಂಡಂತ ಒಬ್ಬ ಆ ಒಂದು ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದೇನೆ. ಅದರ ಬಗ್ಗೆ ತುಂಬಾ ಅವಲೋಕನ ಮಾಡಿದ್ದೆ ನಾನು. ಓಕೆ, ಧನ್ಯವಾದಗಳು. ನಮ್ಮ ಜೊತೆ ಮಾತಾಡಿದಾಗೆ, ತಮ್ಮ ಅಭಿಪ್ರಾಯವನ್ನ ತಿಳಿಸಿದಕ್ಕೆ ವರ್ಚಸ್ವಿ ಅವರೇ, ಮೂಡಬಿದರಿಂದ ಮಾತಾಡಿದ್ದಾರೆ ಅವರು. ಇಲ್ಲಿ
ಒಂದು ಈಗಾಗಲೇ ನಾನು ಮಾತಾಡ್ತಾ ಇದ್ದೆ, ಅಂದರೆ ಇಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವಿಸುವಂಥ ಅಂದರೆ ಬಿಲ್ಲವ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಒಂದು ಸಂಘಟನೆ, ಅದನ್ನು ನೀವು ಮಾತ್ರ ಸಂಘಟನೆ ಅಂತ ಹೇಳ್ತಾ ಇರುವಂಥದ್ದು ಅಖಿಲ ಭಾರತ ಬಿಲ್ಲವರ ಯೂನಿಯನ್. ಈಗ ಏಕೀಕರಣ ಸಮಿತಿ ಅಂತ ತಾವು ಮಾಡ್ಕೊಂಡಿರುವಂಥದ್ದು ಅಲ್ಲಿ ಅದು ಸರಿಯಾದ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಬಿಲ್ಲವರ ಬಹಳ ಮುಖ್ಯವಾಗಿ ಈಗಾಗಲೇ ಒಂದು ಪ್ರಶ್ನೆ ಎದ್ದಿರುವಂಥದ್ದು ಅವರಿಗೆ ಅಲ್ಲಿ ಮಾಡಿದ್ದಾರೆ. ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ, ಒಂದು ಬಹಳ ಬಡವರು ಅಂದರೆ ಬಹಳ ಬಡವರು, ಒಂದು ಕಡೆಯಲ್ಲಿ ಬಹಳ ಶ್ರೀಮಂತರು, ಬಹಳಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ಕೂಡ ಇವತ್ತು ಬಿಲ್ಲವ ಸಮುದಾಯದಲ್ಲಿ ಇದ್ದಾರೆ. ಸೊ ಹೀಗಾಗಿ ಅತ್ಯಂತ ಕಡು ಬಡವರಾಗಿರುವಂಥ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಜನರ ಬಗ್ಗೆ ಮಾತನಾಡೋರು ಯಾರು ಇಲ್ಲದಾಗಿದೆ ಅಂತ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುವಂಥದ್ದು. ಸೊ ಇದನ್ನು ಒಂದು ಸಮುದಾಯ ಸಂಘಟನೆಗಳು ನಿರ್ವಹಿಸಲಿಕ್ಕೆ ಸಾಧ್ಯ ಇದೆ ಅನ್ನೋ ಪ್ರಶ್ನೆ ಉಳಿತದೆ. ಮತ್ತೆ ನಾನು ಕೇಳ್ತೇನೆ, ಬಹುಶಃ ಅದಕ್ಕೆ ನೀವು ಉತ್ತರಿಸಬೇಕಾಗಿದೆ. ಮತ್ತೊಬ್ಬರು ಈಗ ಸುಗುಣ ಸುರತ್ಕಲ್ನಿಂದ ಕರೆಯಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ಮಾತಾಡಿ ಸುಗುಣ. ಈಗ ಪ್ರತಿ ಸಮಾಜದಲ್ಲೂ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದೆ. ಹಾಗೆ ಬಿಲ್ಲವ ಸಮಾಜದಲ್ಲಿಯೂ ಈ ಬದಲಾವಣೆ ಬೇಕಲ್ಲ ಸರ್? ಯಾಕಂತ ಹೇಳಿದ್ರೆ ಎಷ್ಟೋ ವರ್ಷದಿಂದ ಅವರೇ ಒಬ್ರು ಅಧ್ಯಕ್ಷರಿದ್ದಾರೆ, ಸರ್ವಾಧಿಕಾರ, ಇದೆಲ್ಲ ಯಾಕೆ? ಬಹುಶಃ ಬಿಲ್ಲವ ಸಂಘಟನೆಗಳು ಬಹಳ ಇದೆ. ಇವೆಲ್ಲರೂ ಒಟ್ಟು ಸೇರಿದ್ರೆ ಅವರ ಶಕ್ತಿ ಬಹಳ ಗಟ್ಟಿಯಾಗಿರ್ತದೆ ಎಂಬ ನಂಬಿಕೆ ನಮ್ಗೆ ಇದೆ. ಅದರಿಂದ ಬಹುಶಃ ಎಲ್ಲರೂ ಸೇರಿ ಒಂದು ಸಂಘಟನೆಯನ್ನ ಬಲಪಡಿಸಬೇಕು. ಈಗ ಎಲ್ಲರೂ ಹೇಳಿದ ಹಾಗೆ ಏಕೀಕರಣ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಏಕೀಕರಣ ಅಖಿಲ ಭಾರತಕ್ಕೆ ಒಟ್ಟಾಗಬೇಕು, ಅಥವಾ ಅಖಿಲ ಭಾರತ ಏಕೀಕರಣದೊಟ್ಟಿಗೆ ಒಟ್ಟಾಗಬೇಕು, ಅಥವಾ ಮಹಾಮಂಡಲ, ಈ 3 ಸಂಘಟನೆಗಳಲ್ಲಿ ಯಾವುದಾದ್ರೂ ಒಂದು ಬಲಿಷ್ಠವಾಗಿ ನಿಲ್ಬೇಕು. ಇದು ನಮ್ಮ ಎಲ್ಲ ಬಿಲ್ಲವರ ಆಶಯ ಅಂತ ನಾನು ಭಾವಿಸ್ತೇನೆ. ಇದ್ರ ಬಗ್ಗೆ ಎಲ್ಲರೂ ಚಿಂತನೆಯನ್ನ ಮಾಡಬೇಕು. ಸರ್ವಾಧಿಕಾರ ನಮ್ಗೆ ಬೇಡ. ಯಾಕಂತ ಹೇಳಿದ್ರೆ ನಾರಾಯಣಗುರು ಹೇಳಿದ ಮಾತೆ, ನಾವು ನಿಂತ ನೀರಾಗಬಾರದು, ಹರಿಯುವ ನೀರಾಗಬೇಕು. ಬದಲಾವಣೆಗಳು ಬಂದಾಗ ಅದನ್ನ ನಾವು ಒಪ್ಪಿಕೊಳ್ಬೇಕು. ಯುವಕರನ್ನ ಒಟ್ಟು ಸೇರಿಸಿಕೊಂಡು ಶಕ್ತಿಯ ಮೂಲಕ ನಮ್ಮ ಸಂಘಟನೆಗಳು ಬಲಗೊಳ್ಬೇಕು. ಇದು ನನ್ನ ಆಶಯ. ಎಸ್ ಸುಗುಣವರೇ, ಧನ್ಯವಾದಗಳು ನಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕಾಗಿ. ಈಗ ನಾನು ಕೇಳ್ತಾ ಇರುವಂಥದ್ದು, ಒಂದು ಸಮುದಾಯದ ಒಂದು ಸಂಘಟನೆ ಅಥವಾ ಜಾತಿ ಸಂಘಟನೆಗಳು ಏನಿದಾವೆ ಅವ್ರನ್ನ ಮುಟ್ಲಿಕ್ಕೆ ಸಾಧ್ಯತೆ ಇದೆಯಾ? ಮುಟ್ಟಿರುತ್ತಿದ್ದರೆ, ಒಂದು ವೇಳೆ ಸಂಘಟನೆ ಮಾಡುತ್ತಿದ್ದರೆ ಯಾಕೆ ಇವತ್ತಿಗೂ ಕೂಡ ಅಷ್ಟೊಂದು ಕಡುಬಡತನದಲ್ಲಿದ್ದಾರೆ? ಇವತ್ತಿಗೂ ತೀರಾ ಗ್ರಾಮೀಣ ಪ್ರದೇಶದಲ್ಲಿ ಅದೇ ರೀತಿಯಾದಂಥ ಒಂದು ರೀತಿಯ ಇವತ್ತಿಗೂ ಅದೇ ಅಸ್ಪೃಶ್ಯತೆಯನ್ನು ಪಡುವಂಥ ಒಂದು ಬಿಲ್ಲವ ಸಮುದಾಯಗಳು ತೀರಾ ಹಳ್ಳಿಗಳಲ್ಲಿ ಇದ್ದಾವೆ ಅನ್ನುವಂಥದ್ದು ಒಪ್ಪಿಕೊಳ್ಳುತ್ತೀರಾ? ಹೌದಾ ಅಂತ? ಖಂಡಿತವಾಗಿ ಹೋಗ್ತೇವೆ ನಾವು ಅದರ ಬಗ್ಗೆ. ನಾವು ಈ ಏಕೀಕರಣ ಸಮಿತಿ ಅಂತೇಳಿ ಮಾಡಿದ ಮೇಲೆ ನಾವು ಹಳ್ಳಿಗಳಿಗೆ ಹೋಗುವಂಥ ನಮ್ಮ ಗ್ರಾಮ ಪ್ರದೇಶದಲ್ಲಿ ನಾವು ಅದನ್ನು ಸಂಘಟನೆ ಮಾಡಬೇಕು, ಅಲ್ಲಿರುವ ಸಮಸ್ಯೆಗಳನ್ನು ನಾವು ಆಲಿಸಬೇಕು ಅಂತೇಳಿ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದೆವು. ಮಾಡೋ ಗೊತ್ತಾಗಿದೆ ನಮಗೆ, ಎಲ್ಲ ಸೂರುಗಳೇ ಇಲ್ಲದಂತಹ ಮನೆಗಳು, ಮಾಡೇ ಇಲ್ಲದಂತಹ ಮನೆಗಳನ್ನು ನಾವು ಕಂಡೆವು. ಅದರ ಒಳಗಡೆ ಹೋಗ್ಬೇಕಾದ್ರೆ ಒಬ್ಬ ಡಿಗ್ರಿ ಆದಂಥ ಹುಡುಗಿ ಬರ್ತಾಳೆ ಒಳಗೆ, ಅಥವಾ ಹುಡುಗ ಬರ್ತಾನೆ, ಅವನಿಗೆ ಮಾರ್ಗದರ್ಶನ ಇಲ್ಲ. ಅವರಿಗೆ ಡಿಗ್ರಿ ಆಗಿರ್ತದೆ, ಕಲ್ತಿರ್ತಾಳೆ, ಎಲ್ಲಿ ನಾನು ವಿದ್ಯಾಭ್ಯಾಸ ಉದ್ಯೋಗಕ್ಕೆ ಹೋಗಬೇಕು, ಯಾವ ರೀತಿಯಲ್ಲಿ ಸ್ಪಂದಿಸಬೇಕು ಅನ್ನೋದನ್ನು ಅವ್ರಿಗೆ ಕಷ್ಟ ಆಗ್ತಾ ಇದೆ ಮಾತಾಡಿ. ಅವ್ರಿಗೆ ಮಾರ್ಗದರ್ಶಕರು ಇಲ್ಲ ಅಂತೇಳಿ ಆಯ್ತು. ಅದನ್ನು ನಾವು ಕಂಡು ನಾವು ಅಲ್ಲಿ ಏನು ಮಾಡಿದ್ವಿ, ನಮ್ಮ ಆಫೀಸ್ ಓಪನ್ ಮಾಡಿದ್ವಿ. ಆಫೀಸ್ ಓಪನ್ ಮಾಡಿ, ವೆಬ್ಸೈಟ್ ಓಪನ್ ಮಾಡಿ, ಎಲ್ಲ ಫೋನ್ ನಂಬರ್ಸ್ ನಮ್ಮ ಸ್ಟಾಫ್ಗಳನ್ನೆಲ್ಲ ಇಟ್ಟು ನಾವು ಬಡ ಜನರಿಗೆ ಸ್ಪಂದಿಸುವಂಥ ಕಾರ್ಯಕ್ರಮಕ್ಕೆ ನಾವು ಕೈ ಹಾಕಿದ್ದೇವೆ. ಎಸ್, ಮುಂದುವರೆದು ಮತ್ತೆ ನೀವು ಹೇಳಬೇಕಾಗಿದೆ. ಈಗ ಇಲ್ಲಿ ಪುರೋಹಿತ್ ಅವರು ನೀರು ಮಾರ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಮಂಗಳೂರಿನಿಂದ. ನಮಸ್ಕಾರ ಪುರೋಹಿತ್, ಮಾತಾಡಿ, ತಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ತೆ ಸರ್. ಹಲೋ, ಮಾತಾಡಿ, ತಮ್ಮ ಅಭಿಪ್ರಾಯ ತಿಳಿಸಿ. ಮೊದಲದಾಗಿ ಸ್ಪಂದನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ, ಯಾಕೆಂದ್ರೆ ಒಳ್ಳೆ ಕಾರ್ಯಕ್ರಮವನ್ನು ಇಟ್ಟಿದ್ದೀರಾ. ಆದ್ರೆ ನೀವು ಚೂಸ್ ಮಾಡಿದ ವ್ಯಕ್ತಿಗಳನ್ನು ನಾನು ತಪ್ಪು ಅಂತ ಹೇಳ್ತೇನೆ. ಯಾಕೆಂದ್ರೆ ಈ ಸೀಟಲ್ಲಿ ಕೂರ್ಬೇಕಿತ್ತು ನವೀನ್ ಚಂದ್ರ ಡಿ ಸುವರ್ಣ. ಯಾಕೆಂದ್ರೆ ನಮ್ಗೆ ಪ್ರಶ್ನೆ ಕೇಳಲಿಕ್ಕೆ ಇರ್ಬೋದು ನವೀನ್ ಚಂದ್ರ ಡಿ ಸುವರ್ಣರ ಹತ್ರ. ಯಾಕೆಂದ್ರೆ ಇವತ್ತು ಬಿಲ್ಲವರ ಯೂನಿಯನ್ ಮೊದಲಿಂದಾಗಿ ಈ 2 ವ್ಯಕ್ತಿಗಳಿಗೆ, ಯಾರು ನಮ್ಮ ರವಿ ಪೂಜಾರಿ ಮತ್ತು ದೀಪಕ್ ಪೋಟೇನ್ ಅವರಿಗೆ ನಾನು ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೇನೆ. ಬಿಲ್ಲವರು ಎಷ್ಟೋ ಮಂದಿ ಇವತ್ತು ಸಮಾಜದ ಮುಂದೆ ಬಂದವರಿದ್ದಾರೆ, ಯಾರು ಈ ಹೋರಾಟಕ್ಕೆ ಇಳಿದಿಲ್ಲ, ಇವರಿಬ್ಬರು ಇಳಿದಿದ್ದಾರೆ. ಮೊದಲೇ ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ವಿಶೇಷವಾಗಿ ನವೀನ್ ಡಿ ಸುವರ್ಣ ಇವತ್ತು ಇರ್ಬೇಕಿತ್ತು ನನಗೆ. ಯಾಕೆಂದ್ರೆ ಬಿಲ್ಲವರ ಯೂನಿಯನ್ ಎಂಬುದು ಯಾವುದೇ ಒಂದು ವ್ಯಕ್ತಿಗೆ ಸಂಘಟನೆ ಅಲ್ಲ, ಇದು ಬಿಲ್ಲವ ಸಮಾಜದ ಸಂಘಟನೆ. ವಿಶೇಷವಾಗಿ ನಾನು ಹೇಳ್ಬೇಕಾದ್ರೆ ಬಿಲ್ಲವರಿಗೆ ಬೇಕಾದ ಯಾವುದೇ ಅನುದಾನ ಇರಲಿ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಬಿಲ್ಲವರು ಎಷ್ಟೇ ಮುಂದುವರಿ, ಆದ್ರೆ ಶಿಕ್ಷಣದಲ್ಲಿ ಇನ್ನೂ ಮುಂದುವರಿಬೇಕಾಗಿದೆ. ಉನ್ನತ ಶಿಕ್ಷಣಕ್ಕೆ ಇವತ್ತು ಬಿಲ್ಲವರು ಹೋಗಿಲ್ಲ, ಅದನ್ನು ಮುಟ್ಟುವಂತ ಕೆಲಸ ಆಗ್ಬೇಕಿದೆ, ಆದ್ರೆ ಅದು ಆಗಿಲ್ಲ. ಈ ನಿಟ್ಟಿನಲ್ಲಿ ನಾನು ಹೇಳ್ಬೇಕಾದ್ರೆ ಇದು ಯಡಿಯೂರಪ್ಪ ಸರ್ಕಾರ ಇರುವಾಗ ಒಳ್ಳೆ ಅನುದಾನವನ್ನು ಕೊಟ್ಟಿತ್ತು ಬಿಲ್ಲವರಿಗೆ ಬೇಕಾಗಿ. ಅದನ್ನು ಎಷ್ಟು ಯುಟಿಲೈಸ್ ಮಾಡಿದ್ದಾರೆ ಈ ಬಿಲ್ಲವರ್ ಯೂನಿಯನ್ ಅವರು.
ಈ ನಿಟ್ಟಿನಲ್ಲಿ ನಾನು ಒಂದು ವಿನಂತಿ ಮಾಡುದು ಏನಂದ್ರೆ ಎಲ್ರು ಈ ಏಕೀಕರಣ ಇರ್ಲಿ ಅಥವಾ ಮಹಾಮಂಡಲ ಇರ್ಲಿ ಅಥವಾ ಬಿಲ್ಲವರ ಯೂನಿಯನ್ ಇರ್ಲಿ, ಎಲ್ಲಾ ಸಂಘಟನೆಗಳು ಇಲ್ಲಿ ಒಟ್ಟಾಗ್ಬೇಕು. ಒಟ್ಟಾಗುವ ಕೆಲಸ ಆದ್ರೆ ನಿಜವಾಗಿ ಬಿಲ್ಲವರು ಈಗ ಹೋರಾಟಗಿಳಿದವರು ಒಂದು 5% ಇರ್ಬೋದು, ಬಿಲ್ಲವರ ಯೂನಿಯನ್ ನಲ್ಲಿ ಇರುವವರು ಒಂದು 10% ಇರ್ಬೋದು, ಆದ್ರೆ 90% ಹೊರಗಿದ್ದಾರೆ. ಅವರು ತುಂಬಾನೇ ಕೂತಿದ್ದಾರೆ. ಅವರು ಎದ್ರೆ ಮಾತ್ರ ಬಾರಿ ಕಷ್ಟ ಉಂಟು ಮೊದ್ಲು ಹೇಳ್ತೇನೆ. ಯಾಕಂದ್ರೆ ನಿಜವಾಗಿ ವ್ಯವಸ್ಥೆಗೆ ಬೇಕಾದದ್ದು ಆ 90% ಜನರಿಗೆ, ಅದು ಬಿಲ್ಲವರಿಗೆ ಸಿಗ್ತಾ ಇಲ್ಲ. ಸರ್ಕಾರದ ಇನ್ನು ಹಿಂದುಳಿದ ವರ್ಗದವರಿಗೆ ಇಷ್ಟು ವ್ಯವಸ್ಥೆಗಳು ಫೆಸಿಲಿಟಿ ಇದೆ, ನಿಜವಾಗಿ ಜನರಿಗೆ ಬಡ ಜನರಿಗೆ ಸಿಗ್ತಾ ಇದೆಯಾ? ಆ ನಿಟ್ಟಿನಲ್ಲಿ ಹೋರಾಟ ಆಗ್ತಾ ಇದೆಯಾ? ಈ ನಿಟ್ಟಿನಲ್ಲಿ ಹೋರಾಟ ಆಗ್ಬೇಕು. ಅದು ಬಿಲ್ಲವ ಯೂನಿಯನ್ ಮುಖಾಂತರ ಆಗ್ಬೇಕು. ಖಂಡಿತ ನವೀನ್ಚಂದ್ರ ಡಿ ಸುವರ್ಣದಂತ ಅಧ್ಯಕ್ಷತೆಯಲ್ಲಿ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಂಗೆ ಇವತ್ತು ಬೇಕಾದ್ರು ನವೀನ್ಚಂದ್ರ ಡಿ ಸುವರ್ಣ, ಯಾಕಂದ್ರೆ ಇವರು ಸದಸ್ಯತ್ವ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಯಾರು ಇವರದು ಸ್ವಂತ ಆಸ್ತಿ ಅದು? ನಾಳೆ ದೀಪಕ್ ಕೋಟ್ಯಾನ ಅಥವಾ ರವಿ ಪೂಜಾರಿ ಅವರು ಬಿಲ್ಲವ ಯೂನಿಯನ್ ಅಧ್ಯಕ್ಷರಾದ್ರೆ ಅವರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸದಸ್ಯತ್ವ ಕೊಡುವುದಿಲ್ಲ ಅಂತ. ಇವರ ಮನೆಯ ಹಕ್ಕಲ್ಲಿ ಮನೆಯ ಆಸ್ತಿಯಲ್ಲಿ ಯಾರು ಕೊಡುವುದು ಬೇಡ. ಇದೊಂದು ಸಮಾಜ ಸಂಘಟನೆ, ಇದು ಸಮಾಜಕ್ಕೆ ಬೇಕಾದ ಸಮಾಜದ ನೋವಿನನ್ನು ಕೇಳುವಂತಹ ಸಂಘಟನೆ. ಈ ಸಂಘಟನೆಗಳು ಸಮಾಜದ ನೋವನ್ನು ಕೇಳುವಂತಾಗ್ಬೇಕು, ಬಿಟ್ರೆ ಇವರ ಅಧಿಕಾರಶಾಹಿ ಅಂತ ಸಂಘಟನೆ ಆಗ್ಬಾರ್ದು ಅಂತ ನಮ್ಮ ಅಭಿಪ್ರಾಯಗಳು. ಓಕೆ ಪುರೋಹಿತ್, ಧನ್ಯವಾದಗಳು ನಮ್ಮ ಜೊತೆ ಅಭಿಪ್ರಾಯ ಹಂಚಿಕೊಂಡದಕ್ಕಾಗಿ. ಹೇಳ್ತಾ ಇದ್ದಾರೆ ಅಂದರೆ ತೀರಾ ಕಡು ಬಡತನದಲ್ಲಿ ಇರುವಂಥ, ಇವತ್ತಿಗೂ ಕೂಡ ಅಸ್ಪೃಶ್ಯತೆಯ ವ್ಯವಸ್ಥೆ ಅಡಿಯಲ್ಲಿ ಇವತ್ತು ಕೂಡ ಕೀಳು ಜಾತಿ ಅವು ಮೇಲ್ಜಾತಿ ಅನ್ನುವಂಥ ವ್ಯವಸ್ಥೆ ಇರುವಂಥ ಇಂಥ ಒಂದು ಸ್ತರದಲ್ಲೂ ಕೂಡ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವರಿಗೆ ತಲುಪಿದೆ ಅಂತ, ಇವತ್ತಿಗೂ ತಲುಪಿದೆಯಾ ಅನ್ನುವಂಥ ವಿಶ್ವಾಸ ಇದೆಯಾ? ಏನೇನು ಮಾಡ್ತಾ ಇದ್ರಿ ಈಗ ನೀವು ಹೇಳ್ತಾ ಇದ್ರಿ ಆ ಮಾತನ್ನು? ಈಗ ಒಬ್ರು ಪ್ರಶ್ನೆ ಮಾಡಿದ್ರು, ಶ್ರೀಮಂತರಿಗೂ ಮತ್ತು ನಮ್ಮ ಬಡವರ್ಗದವರಿಗೂ ಬಹಳ ಅಂತರ ಇದೆ ಅಂತೇಳಿ. ಅದು ಖಂಡಿತವಾಗಿ ಉಪಯೋಗ ಅಂತ ಮಾತು. ನಾವು ಶ್ರೀಮಂತರ ಬಗ್ಗೆ ನಾವು ಮಾತಾಡಬೇಕು. ನಿಮಗೆಲ್ಲ ಗೊತ್ತಿರುವಂಥ ಪ್ರತಿಷ್ಠಿತವಾದ ನಮ್ಮ ಸಮಾಜದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ನಮ್ಮ ರಮೇಶ್ ಕುಮಾರ್ ದೀಪಾ ಕಂಫರ್ಟ್ ಮಾಲಕರು, ಅವ್ರ ಹತ್ರ ನಾವು ಈ ವಿಷಯವನ್ನು ಮಾತಾಡಿದೆವು. ಮಾತಾಡಿಕೊಳ್ಳಿ ಅವರು ಇಮಿಡಿಯೇಟ್ಲಿ ಸ್ಪಂದಿಸಿಕೊಡ್ಲಿ ನಮ್ಮ ಇನ್ನೊಬ್ಬರು ವ್ಯಕ್ತಿ ಗಣೇಶ್ ಬಂಗೇರ್ ಜಿಬಿ ಕನ್ಸ್ಟ್ರಕ್ಷನ್, ಮತ್ತೊಬ್ಬರು ನಾರ್ತನ್ ಸ್ಕೈ ಮಾಲಕರಾದಂಥ ನಮ್ಮ ಧೀರಜ್ ಅಮೀನ್ ಇರ್ಬೋದು, ನಮ್ಮ ಜಗದೀಶ್ ಕೋಟ್ಯಾನ್ ಇರ್ಬೋದು, ಅಥವಾ ಇಂಥ ಒಂದು ಘಟಾನುಘಟಿ ಜನರನ್ನೆಲ್ಲ ಅಲ್ಲಿ ಒಂದು ಕರೆದು ಮೀಟಿಂಗ್ ಮಾಡಿ ನಮ್ಮ ವಿಜಯವಾಹಿನಿ ಮೋಯನ್ ಅಮೀನ್ ಇರ್ಬೋದು, ಇಂಥವ್ರನ್ನೆಲ್ಲ ಕರೆದು ಒಂದು ಸುಮಾರು ಒಂದು 20 ಜನರನ್ನು ಒಟ್ಟುಗೂಡಿಸಿ ನಾವು ಏನಾದರೂ ಒಂದು ಫಂಡ್ ಕಲೆಕ್ಷನ್ ಮಾಡೋಣ, ನಾವು ಬಿಲ್ಲವ ಸಮಾಜದ ಒಂದು ಕಟ್ಟಕಡೆ ಅಂತ ಆ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲದಂಥ ಒಬ್ಬ ಜನರನ್ನು ಗುರುತಿಸಲಿಕ್ಕೆ ಒಂದು ಆಫೀಸ್ ಮಾಡಿ ಅದಕ್ಕೊಂದು ವೇದಿಕೆ ನಿರ್ಮಾಣ ಮಾಡೋಣ, ಅವರನ್ನು ಆರ್ಥಿಕವಾಗಿ ಬಲಾಢ್ಯರಣಿಸಲು ಮಾಡೋಣ ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರು ನಮ್ಮನ್ನು ಈ ಒಂದು ಆಫೀಸ್ ಓಪನ್ ಮಾಡುವಂಥ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೆ ನಿಜವಾಗಿ ನಾವು ನಮ್ಮ ಬಿಲ್ಲವ ಸಮಾಜ ಧನ್ಯವಾದ ಕೊಡಬೇಕು. ಯಾಕಂತೇಳಿ ಇನ್ನೊಬ್ರು ಅವರು ಪ್ರಶ್ನೆ ಮಾಡಿದ್ರು, ಅವರು ಅಂತರ ಬಹಳ ಇದೆ, ಶ್ರೀಮಂತರು ನಮ್ಮನ್ನು ಕೇಳ್ತಾ ಇಲ್ಲ ಪಾಪದವರು. ಖಂಡಿತವಾಗಿ ತಪ್ಪದು. ನಮ್ಮ ಬಿಲ್ಲವ ಸಮಾಜದ ಎಲ್ಲ ಶ್ರೀಮಂತರು 190% ಶ್ರೀಮಂತರು ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಾಮಾಜಿಕ ಚಿಂತನೆ, ಸಮಾಜದ ಬಗ್ಗೆ ಚಿಂತನೆ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಈಗ ರಮೇಶ್ ಕುಮಾರ್ ಅವರು ಖಂಡಿತವಾಗಿ ನಮಗೆ ದಿವಸ ಒಂದು 3 ಸಲ ಫೋನ್ ಮಾಡ್ತಾರೆ. ಏನು ಮಾಡಿದ್ರಿ, ಎಲ್ಲಿ ಹೋಗಿದ್ರಿ, ಯಾವುದು ಸಮಸ್ಯೆ ನಿಮ್ಮಿಂದ ಮುಕ್ತಾಯ ಆಯಿತು, ಯಾವ ಸಮಸ್ಯೆ ಸ್ಪಂದಿಸಿದ್ದೀರಿ, ಇಂಥ ಕಾಳಜಿ ಅವ್ರ ಹತ್ರ ಇದೆ. ಮತ್ತೆ ಇದರ ಬಗ್ಗೆ ನಾನು ಒಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕಾಗಿದೆ. ಸಣ್ಣ ವಿರಾಮ ನಂತರ ಬಿಲ್ಲವ ಸಂಘರ್ಷ ಕಾರ್ಯಕ್ರಮ ಮತ್ತೆ ಮುಂದುವರ್ತದೆ.